ಯೂತ್ ಲೀಡರ್ಶಿಪ್ ಅಸೋಸಿಯೇಷನ್ ಉಡುಪಿ ಜಿಲ್ಲಾವರ ಸಹಭಾಗಿತ್ವದಲ್ಲಿ ಇಂಡಿಯನ್ ಬ್ಯೂರೋ ಆಫ್ ಅಡ್ಮಿನಿಸ್ಟ್ರೇಷನ್ಸ್ ಮತ್ತು ಟೆಕ್ನಾಕ್ರಾಕ್ಸ್ ಐಬ್ಯಾಟ್ ಡಾಕ್ಟರ್ TMA ಪೈ ಫೈಲ್ ಟೆಕ್ನಿಕಲ್ನಲ್ಲಿ ಯುವ ನಾಯಕತ್ವ ಕಾರ್ಯಕ್ರಮವನ್ನು ಆಯೋಜಿಸಿದರು. ಕಾರ್ಯಕ್ರಮವನ್ನು ಡಾಕ್ಟರ್ TMA ಪೈ ಪಾಲಿಟೆಕ್ನಿಕ್ ಅಕಾಡೆಮಿಕ್ ಸಂಯೋಜಕ ಶ್ರೀರಂಗ ಪೈ ಉದ್ಘಾಟಿಸಿದರು ಮತ್ತು ಐಬ್ಯಾಟ್ನ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ದಶರಥರಾಜ್ ಕೆ ಶೆಟ್ಟಿ, ಡಾಕ್ಟರ್ TMA ಪೈ ಪಾಲಿಟೆಕ್ನಿಕ್ನ ಪ್ರಿನ್ಸಿಪಾಲ್ ಆದ ಪ್ರೊಫೆಸರ್ ನರೇಂದ್ರ ಪೈ, MIT ಮಣಿಪಾಲದ ಪ್ರೊಫೆಸರ್ ಮನಮೋಹನ್, ಉಡುಪಿ ಮುನ್ಸಿಪಲ್ ಕಾರ್ಪೊರೇಷನ್ನ ಕಾರ್ಪೊರೇಟರ್ ಶ್ರೀ ಮಂಜುನಾಥ್ ಶೆಟ್ಟಿಗಾರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಪ್ರೊಫೆಸರ್ ಬಾಲಕೃಷ್ಣ ಮಡೋಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯಾಗಾರದ ಮೊದಲ ಅಧಿವೇಶನದಲ್ಲಿ ಪ್ರೊಫೆಸರ್ ಬಾಲಕೃಷ್ಣ ಮಡೋದಿ ದೇಶವನ್ನು ಮುಂದೆ ನಿಂತು ಮುನ್ನಡೆಸಲು ಯುವ ನಾಯಕರನ್ನು ಪ್ರೇರೇಪಿಸಿದರು. ಪ್ರೊಫೆಸರ್ ಮನಮೋಹನ್ ಕೆ ಡಿಜಿಟಲ್ ಉಪಕರಣಗಳ ಪರಿಣಾಮಕಾರಿ ಬಳಕೆ ಬಗ್ಗೆ ಅವರ ತಾಂತ್ರಿಕ ಅನುಭವವನ್ನು ಹಂಚಿಕೊಂಡರು. ಶ್ರೀ ನೇಮ್ನ್ ಮೋಲರೇಟ್ ವ್ಯವಹಾರ ಮತ್ತು ಸಾಮಾಜಿಕ ಶಿಷ್ಟಾಚಾರಗಳ ಬಗ್ಗೆ ಮಾತನಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀ ದಶರಥರಾಜ್ ಕೆ ಶೆಟ್ಟಿ ಪ್ರೇಕ್ಷಕರನ್ನ ತನ್ನ ಮನಪೂರ್ವಕ ಸ್ಕಿಲ್ನಲ್ಲಿ ಸಂತೋಷಪಡಿಸಿದರು. ಉಡುಪಿ ಜಿಲ್ಲೆಯ ಎಲ್ಲ ಕಾಲೇಜು ವಿದ್ಯಾರ್ಥಿ ಸಂಘದ ಶ್ರೀ ಸುರಾಜ್ ಇಂದ್ರಾಲಿ, ಶ್ರೀ ಪ್ರಜಾನ್ ಕುಂದರ್ ಮತ್ತು ಶ್ರೀ ರಂಜನ್ ಅವರು ಕಾರ್ಯಾಗಾರದಲ್ಲಿ ಭಾಗವಹಿಸಿದರು. ಉಡುಪಿ ಜಿಲ್ಲೆಯ ಕಾಲೇಜುಗಳಿಂದ ವಿದ್ಯಾರ್ಥಿಗಳ ನಾಯಕರು ಅರ್ಧ ದಿನ ಕಾರ್ಯಾಗಾರವನ್ನು ಸ್ವೀಕರಿಸಿದರು. ಸೇವೆಗಳು ಅವರಿರುವುದರಿಂದ ನಾವು ಸಂತೋಷದಿಂದ ಇದ್ದೇವೆ ಎನ್ನುವ ಮನವರಿಕೆ ಮಾಡಿಕೊಂಡು ಆತ್ಮಪೂರ್ವಕವಾಗಿ ನಮ್ಮ ದೇಶದ ಸೈನಿಕರಿಗೆ ನಮ್ಮ ಶ್ರದ್ಧಾಂಜಲಿಯನ್ನ ನೀಡಬೇಕಂತ ನಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ.